ಖಾಸಗಿ ಶಾಲೆ ಹಾಗೂ ಜನವಸತಿ ಪ್ರದೇಶದಲ್ಲಿ ಮೊಬೈಲ್ ಟವರ್ ನಿರ್ಮಾಣಗೊಳ್ಳುತ್ತಿದ್ದು, ಈ ಬಗ್ಗೆ ಶಾಲಾ ಆಡಳಿತ ಮಂಡಳಿ ಹಾಗೂ ಸ್ಥಳೀಯರು ವಿವಿಧ ಇಲಾಖೆಗಳಿಗೆ ದೂರು ಸಲ್ಲಿಸಿದ್ದು, ಪಟ್ಟಣ ಪಂಚಾಯಿತಿ ಅನುಮತಿ ಪಡೆಯದೆ ಗುತ್ತಿಗೆದಾರರು ಟವರ್ ನಿರ್ಮಾಣ ಮಾಡುತ್ತಿದ್ದಾರೆ ಎಂಬ ಆರೋಪ ವ್ಯಕ್ತವಾಗಿದೆ. ವಿಟ್ಲ ಕಸಬಾ ಗ್ರಾಮದ ಮೇಕಿನಪೇಟೆ ಎಂಬಲ್ಲಿ ಕಳೆದ ಕೆಲವು ತಿಂಗಳಿನಿಂದ ಏರ್ಟೆಲ್ ಕಂಪನಿಗೆ ಸೇರಿದ ಮೊಬೈಲ್ ಟವರ್ ನಿರ್ಮಾಣದ ಕಾಮಗಾರಿ ನಡೀತಾ ಇದೆ. ಅದರ ಪಕ್ಕದಲ್ಲಿ ಹೊರೈಸನ್ ಪಬ್ಲಿಕ್ ಸ್ಕೂಲ್ ಹಾಗೂ ಕೆಲವು ಮನೆಗಳು ಕೂಡ ಇದೆ. ಇಲ್ಲಿ ಟವರ್ ನಿರ್ಮಾಣಗೊಂಡರೆ ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಎಂದು ಶಾಲಾ ಮುಖ್ಯೋಪಾಧ್ಯಾಯರು ಆರೋಗ್ಯ ಇಲಾಖೆಗೆ, ಪೊಲೀಸ್ ಠಾಣೆಗೆ ಹಾಗೂ ವಿಟ್ಲ ಪಟ್ಟಣ ಪಂಚಾಯತ್ಗೆ ದೂರನ್ನ ಕೂಡ ಸಲ್ಲಿಸಿದ್ರು. ಅವರೊಂದಿಗೆ ಸ್ಥಳೀಯ ಮನೆಯವರು ಕೂಡ ಮನವಿಯನ್ನ ಸಲ್ಲಿಸಿದ್ರು. ಅದಲ್ಲದೆ ಇಲ್ಲಿ ಮೊಬೈಲ್ ಟವರ್ ನಿರ್ಮಾಣಗೊಂಡರೆ ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ ಎಂದು ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ವರದಿಯನ್ನ ಕೂಡ ಸಲ್ಲಿಸಿದ್ರು. ಈ ಬಗ್ಗೆ ವಿಟ್ಲ ಪಟ್ಟಣ ಪಂಚಾಯಿತಿ ಕೂಡ ಟವರ್ ನಿರ್ಮಾಣ ಮಾಡಲು ಅನುಮತಿ ಕೂಡ ನೀಡಿಲ್ಲ. ಇಲ್ಲಿ ಟವರ್ ನಿರ್ಮಾಣ ಮಾಡಲು ಸಾರ್ವಜನಿಕರಿಂದ ಆಕ್ಷೇಪ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಅನುಮತಿ ನೀಡಲಾಗುವುದಿಲ್ಲ ಎಂದು ಬೆಂಗಳೂರು ಇಂಡಸ್ ಟವರ್ಸ್ ಲಿಮಿಟೆಡ್ ಕಂಪನಿಗೆ ಪಟ್ಟಣ ಪಂಚಾಯಿತಿ ತಿಳಿಸಿದೆ. ಆದರೆ ಇದಕ್ಕೆ ಕ್ಯಾರೆ ಮಾಡದ ಕಂಪನಿ ಟವರ್ ನಿರ್ಮಾಣದ ಕಾಮಗಾರಿ ಭರದಿಂದ ನಡೆಸ್ತಾ ಇದ್ದಾರೆ ಎಂದು ಶಾಲಾ ಆಡಳಿತ ಮಂಡಳಿ ವ್ಯವಸ್ಥಾಪಕ ವಿಕೆಎಂ ಅಶ್ರಫ್ ಆರೋಪಿಸಿದ್ದಾರೆ. ಟವರ್ಗೆ ಸ್ಟಾರ್ಟಿಂಗ್ ಇಂದಲೇ ನಾವು ಸ್ಕೂಲ್ಗೆ ಕೆಲವು ಪೇರೆಂಟ್ಸ್ಗಳು ಬಂದು ಅಬ್ಜೆಕ್ಷನ್ ಮಾಡಬೇಕು ಅಂತ ಹೇಳಿದ ಕಾರಣ ಶಾಲೆಯಿಂದ ನಾವು ಲೆಟರ್ ಮುಖಾಂತರ ಪಂಚಾಯಿತಿಗೆ, ಪೊಲೀಸ್ ಇಲಾಖೆಗೆ ಮತ್ತು ಆರೋಗ್ಯ ಇಲಾಖೆಗೆ ಕಳಿಸಿದ್ದೆವು. ಅದರಲ್ಲಿ ಆರೋಗ್ಯ ಇಲಾಖೆಯವರು ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಸ್ಪಾಟ್ ಇದು ಸರಿ ಇಲ್ಲ, ಇದನ್ನು ಅಲ್ಲಿ ಕೊಡಬಾರ್ದು ಅಂತೇಳಿ ಪಂಚಾಯಿತಿಗೆ ಅವರು ಲೆಟರ್ ಕೊಟ್ಟಿದ್ದಾರೆ. ಆರೋಗ್ಯ ಇಲಾಖೆಯವರು ಅಲ್ಲಿ ಅವರಿಗೆ ಟವರ್ ನಿರ್ಮಾಣಕ್ಕೆ ನೀವು ಅವಕಾಶ ಕೊಡಬಾರ್ದು ಅಂತೇಳಿ ಪಟ್ಟಣ ಪಂಚಾಯಿತಿಗೆ ಆರೋಗ್ಯ ಇಲಾಖೆಯವರು ಕೊಟ್ಟಿದ್ದಾರೆ. ಈಗ ನಾವು ಒಂದು 20 ದಿವಸದಿಂದ ಅದರ ಹಿಂದೆ ಇದ್ದೇವೆ. ಶಾಲೆಯ ಲೆಟರ್ ಹೋಗಿ 20 ದಿವಸ ಆಯಿತು. ಆದರೂ ಪಂಚಾಯಿತಿಯಿಂದ 3 ಸಲ ಅವರು ಬಂದು ಹೇಳಿದ್ರು ಟವರ್ ನಿರ್ಮಾಣ ಆಗುವುದು ಇಷ್ಟವರೆಗೆ ತಡೆ ಆಗಲಿಲ್ಲ. ಮೊಹಮ್ಮದ್ ಅಲಿ, ವಿ4 ನ್ಯೂಸ್ 24/7 ವಿಟ್ಲ.